ಮೂಡೆ ಕಟ್ಟಲಿಕ್ಕೆ ರೆಡಿ ಮಾಡ್ತಿದ್ದಾರೆ. ಮತ್ತೆ ಅಲ್ಲಿ ನೋಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ. ಹಾಗೆ ನಮ್ಮ ಊರಲ್ಲಿ ಕೆಲವೊಂದು ಸ್ಪರ್ಧೆಗಳೆಲ್ಲ ಉಂಟಂತೆ. ಜಸ್ಟ್ ಒಮ್ಮೆ ನೋಡಿ ಬರುವಂತ ಹೋಗ್ತಿದ್ದೇವೆ. ಆದರೆ ಜಾಯ್ನ್ ಆಗಬೇಕು. ಸೊ ನಾನು, ಅತ್ತೆ, ಮಗು 3 ಜನ ಹೋಗ್ತಿದ್ದೇವೆ. ಇವರು ಮತ್ತೆ ಬರ್ತಾರೆ, ಮತ್ತು ಅಕ್ಕ, ಮಗು ಮತ್ತೆ ಜಾಯ್ನ್ ಆಗ್ತಾರೆ ಬಂದು. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ನೋಡಿ, ಅತ್ತೆ ಎದುರು ಹೋಗ್ತಿದ್ದಾರೆ. ಅವರ ತಿರ್ಗ್ಲೆ ಮಾಮಿ. ಅವರೊಟ್ಟಿಗೆ ನಮ್ಮ ಮಂಜ ಕೂಡ ಜಾಯಿನ್ ಆಗಿದ್ದಾನೆ. ಅವನು ಅರ್ಧ ತನಕ ಮಾತ್ರ, ಮತ್ತೆ ಬರುದಿಲ್ಲ ಅವನು. ಅವನು ಈಗ ಯಾವುದಾದ್ರೂ ಬೇರೆ ನಾಯಿ ಬಂದರೆ ಮತ್ತೆ ಬರುದಿಲ್ಲ, ಅದು ಹೆದರಿ ವಾಪಸ್ ಬರ್ತಾನೆ. ಅಲ್ಲಿ ಕೇಳ್ತಾ ಉಂಟು ಸೌಂಡ್ ಎಲ್ಲ. ಇದು ನಡೆದಿರೋದು ಇಲ್ಲಿ ನಮ್ಮ ಪದೆಂಜಾರು, ಕಬಕ್ಕ ಗ್ರಾಮದ ಪದೆಂಜಾರಿನಲ್ಲಿ ನಡೆದಿರುವಂಥದ್ದು. ಶ್ರೀ ವೀರಾಂಜನೇಯ ಫ್ರೆಂಡ್ಸ್ ಕಬಕ್ಕ ಇವರ ಟೀಮ್ ವತಿಯಿಂದ ನಡೆದಿರೋದಂತೆ. ಸೊ ಊಟದ ವ್ಯವಸ್ಥೆ ಕೂಡ ಇತ್ತು. ಇಲ್ಲಿ ಕಬಡ್ಡಿ ಗೇಮ್ ಆಗ್ತಾ ಉಂಟು ಇವಾಗ. ಸೊ ಕಬಡ್ಡಿ ಗೇಮ್ ಕೂಡ ಅಷ್ಟೇ, ಬೇರೆ ಬೇರೆ ಟೀಮ್ಗಳಿತ್ತು. ಕಲ್ಲಡ್ಕ ಆಗಿರ್ಬೋದು, ಪುತ್ತೂರು ಆಗಿರ್ಬೋದು, ಬೇರೆ ಬೇರೆ ಕಡೆಗಳಿಂದ ಟೀಮ್ಗಳು ಕೂಡ ಬಂದಿತ್ತು. ಸೊ ನಾನು ಲಾಸ್ಟ್ವರೆಗೆ ಇರಲಿಲ್ಲ, ಹಾಗಾಗಿ ನನಗೆ ಜಾಸ್ತಿ ಅದರ ಮಾಹಿತಿ ಗೊತ್ತಿಲ್ಲ. ಸೊ ನಾನು ಜಸ್ಟ್ ಒಂದು ವಿಡಿಯೋ ಮಾಡ್ತಾ ಇದ್ದೆ ಅಷ್ಟೇ. ಮತ್ತು ನಮ್ಮದು ಕೂಡ ತುಂಬ ಗೇಮ್ಸ್ ಇತ್ತು, ಹುಡುಗಿಯರಿಗೆ ಕೂಡ ಗೇಮ್ಸ್ ಇತ್ತು. ಬಟ್ ನಾನು ಯಾವುದಕ್ಕೂ ಪಾರ್ಟಿಸಿಪೇಟ್ ಮಾಡಲಿಲ್ಲ. ಯಾಕಂತ ಹೇಳಿದರೆ ಸ್ವಲ್ಪ ದಪ್ಪಾಗಿ ಸ್ವಲ್ಪ ಆ್ಯಕ್ಟಿವ್ ಆಗಲಿಕ್ಕೆ ಸ್ವಲ್ಪ ಇದಾಗ್ತದಲ್ವ. ಹಾಗಾಗಿ ಇಲ್ಲಿ ನೋಡಿ, ಮಕ್ಕಳಿಗೆಲ್ಲ ಆಟ ಆಡಿಸ್ತಿದ್ದಾರೆ. ಇವರಿಗೆ, ಇದು ಹುಡುಗಿಯರಿಗೆ. ನೆಕ್ಸ್ಟ್ ಮದುವೆ ಆದವರಿಗೆ ಬೇರೆ ಗೇಮ್ಸ್ ಇದೆ. ಇದು ಜಸ್ಟ್ ಒಂದು ಕೋಲ್ ಪಾಸ್ ಮಾಡುವ ಗೇಮ್. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಸಿಂಪಲ್ ಗೇಮ್. ನಾನು ಬಾಲ್ ಪಾಸ್ ಮಾಡುವ ಗೇಮ್ ಅನ್ನಾದರೂ ನೋಡಿದ್ದೇನೆ, ಇದು ಕೋಲ್ ಪಾಸ್ ಮಾಡುವ ಗೇಮ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಸೊ ಅದು ನನಗೆ ತುಂಬ ಖುಷಿ ಆಯಿತು. ಎಲ್ಲ ಒಂದು ಸಂಘದವರಾಗಿರ್ಬೋದು ಮತ್ತು ಊರಿನವರಾಗಿರ್ಬೋದು ಎಲ್ಲರೂ ಕೂಡ ತುಂಬ ಖುಷಿಪಟ್ಟು ಎಲ್ಲದರಲ್ಲೂ ಕೂಡ ಜಾಯ್ನ್ ಆಗ್ತಾ ಇದ್ರು. ಅದು ನನಗೆ ತುಂಬ ಖುಷಿ ಆಯಿತು. ಯಾಕಂತೇಳಿ ತುಂಬ ಕಡೆಗಳಲ್ಲಿ ಹುಡುಗಿಯರು ಅಥವಾ ಒಂದು ಮಹಿಳೆಯರೆಲ್ಲ ಜಾಯಿನ್ ಆಗೋದು ತುಂಬ ಕಡಿಮೆ. ಯಾರಾದರೂ ಏನಾದರೂ ಹೇಳ್ತಾರಾ, ನಾನು ಹೋಗುದಿಲ್ಲ ಹಾಗೆ ಹೀಗೆ ಅಂತ ಅಂದ್ಕೊಳ್ಳೋದೇ ಜಾಸ್ತಿ. ಬಟ್ ಇಲ್ಲಿ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಅವರು ಇವರು ಏನು ಹೇಳ್ತಾರಂತ ಕೇಳ್ತಾ ಇರಲಿಲ್ಲ, ಎಲ್ಲರೂ ಕೂಡ ಪಾಸ್ ಮಾಡ್ತಾ ಇದ್ರು. ಅಂದರೆ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ನನ್ನ ಮಗಳು ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ಬೋದು, ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತಾ. ಸೊ ಇಲ್ಲಿ ನೋಡಿ, ಲಾಸ್ಟ್ ಇದಾಗ್ತಾ ಉಂಟು. ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಫಸ್ಟ್ ಸೆಕೆಂಡ್ ಆಯ್ತು. ನೋಡಿ ಅಲ್ಲಿ ಒಬ್ರು ಫಸ್ಟ್, ಒಬ್ರು ಸೆಕೆಂಡ್ ಹಾಗೆ ಬಿಟ್ರು. ಸೊ ನೆಕ್ಸ್ಟ್ ಇಲ್ಲಿ ಸೈಡಲ್ಲಿ ಮಕ್ಕಳು ಕಬಡ್ಡಿ ಆಡ್ತಾ ಇದ್ರು, ಸುಮ್ಮನೆ ಎಂಜಾಯ್ಮೆಂಟ್ಗೆ ಆಡ್ತಾ ಇದ್ರು. ಜಸ್ಟ್ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿದೆ, ಮತ್ತು ಅವ್ರು ನೋಡಿದ್ರು ಅಂತ ಆ ಕಡೆ ನಾನು ವಿಡಿಯೋ ಪಾಸ್ ಮಾಡಿದೆ. ಇಲ್ಲಿ ನೋಡಿ, ಒಂದು ಬಕೆಟಲ್ಲಿ ಎಲ್ಲ ನೀರಿಟ್ಟಿದ್ದಾರೆ. ಸೊ ಆ ಒಂದು ನೀರನ್ನು ಬಾಟಲ್ಗೆ ಹೋಗಿ ತುಂಬಿಸ್ಬೇಕು. ನಮ್ಮ ಜ್ಯೂಸ್ನ ಬಾಟ್ಲ್ ಉಂಟಲ್ವಾ, ಸೊ ಅದಕ್ಕೆ ಹೋಗಿ ತುಂಬಿಸ್ಬೇಕು. ಯಾರು ಫಸ್ಟ್ ತುಂಬಿಸ್ತಾರೋ ಅವರು ವಿನ್ನರ್ ಆಗಿರ್ತಾರೆ. ಇದಂತೂ ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಇತ್ತು. ಸೊ ಜಸ್ಟ್ ನೋಡಿ, ತುಂಬ ಎಂಜಾಯ್ ಮಾಡ್ತೀರಾ.
ನೋಡಿ ಇವರನ್ನಿಬ್ಬರನ್ನು, ಇವರು ತೋಟಕ್ಕೆ ಹೊರಟಿದ್ದಾರೆ. പാടിതിരിക്കെ പോയി പോയി എപ്പോ പോ അത് വറപ്പല്ലേ ഓടെ വറപ്പണേ വിളിച്ചായിരുന്ന എന്താ വിളിച്ചാൽ ಆಡ್ ವಾಕ್ಲಾಡ್ಲಿ ಬೋಲೆ. ಎಸ್ ಗೈಸ್, ಅಷ್ಟಮಿ ಒಂದು ಆಯ್ತು. ತೋಟಕ್ಕೆ ಬಂದಿದ್ದೇನೆ, ಫುಲ್ ಆಗ್ತಾ ಉಂಟು ಇವಾಗ. ಬೊಟ್ಟು ಹೋಗಿದೆ, ನನ್ನ ಮಗು ತೆಗ್ದಿದ್ದಾಳೆ. ಮತ್ತೆಂತ ಅವಳನ್ನು ಮಲಗಿಸಿ ಹುಲ್ಲಿಗೆ ಬಂದಿದ್ದೇವೆ. ಇವತ್ತು ಕತ್ತಿ ಒಂದೇ ಇರೋದು, ಒಮ್ಮೆ ಅವರು ಹುಲ್ಲು ತೆಗೆದು ಒಂದ್ಸಲ ನಾನು ಆಗ್ತಾ ಬಂತು ಆಲ್ಮೋಸ್ಟ್. ಮತ್ತು ಈಗ ಕೊಟ್ಟಿಗೆ ಮಾಡಲಿಕ್ಕೆ ಉಂಟು, ಅದರದ್ದು ಸಹ ವೀಡಿಯೋ ಮಾಡ್ತೇನೆ. ಮಾಮಿ ಅದನ್ನು ಎಲೆ ಎಲ್ಲ ರೆಡಿ ಮಾಡ್ತಿದ್ದಾರೆ ಕೊಟ್ಟಿಗೆಗೆ. ನಾವು ಬಾಳೆ ಎಲೆಯಲ್ಲಿ ಮಾಡೋದು, ಕೆಲವರು ಹಲಸಿನ ಎಲೆಯಲ್ಲೆಲ್ಲ ಮಾಡ್ತಾರೆ. ಸೊ ನಾವು ಬಾಳೆ ಎಲೆಯಲ್ಲಿ ಮಾಡೋದು. ಹಾಗಾಗಿ ಬೆಳಿಗ್ಗೆ ಎಲ್ಲ ಕಡ್ದೆಲ್ಲ ಇಟ್ಟಿದ್ದಾರೆ, ಗ್ರೈಂಡ್ ಮಾಡಿ ಇಟ್ಟಿದ್ದಾರೆ. ಸೊ ಈಗ ಬಂದ ಬರಲಿಕ್ಕೆ ಆಗಿದೆ, ಅದಕ್ಕೆ ಕನ್ನಡದಲ್ಲಿ ಅಂತ ಹೇಳೋದು ಗೊತ್ತಿಲ್ಲ, ಬಂದ ಬರಲಿಕ್ಕೆ ಆಗಿದೆ. ಸೊ ಇನ್ನು ಕೊಟ್ಟಿಗೆ ಮಾಡೋದು, ಅದಕ್ಕೆಲ್ಲ ಇನ್ನು ಪ್ರಿಪೇರ್ ಮಾಡಬೇಕಲ್ಲ ಮೂಡೆಗೆ. ಕೊಟ್ಟಿಗೆ ಅಂದರೆ ಮೂಡೆ ಗೊತ್ತುಂಟಲ್ಲ, ಪದಾರ್ಥ ಕೋಳಿ ಮಾಡ್ತಾರಂತ, ಕೋಳಿ ಆಗಿರಬೇಕು ಪದಾರ್ಥ. ಮೂಡೆಗೆ ಕೋಳಿ ಪದಾರ್ಥ ಸೂಪರ್ ಅಲ್ವಾ. ಮತ್ತು ಮಧ್ಯಾಹ್ನ ವೆಜ್, ಇದು ಎಂಥ ಜೀಗುಜ್ಜೆ ಎಲ್ಲ ಮಾಡಿ ಪಲ್ಯ ಎಲ್ಲ ಇತ್ತು, ಬೀನ್ಸ್ ಪಲ್ಯ. ಮತ್ತು ಅಲ್ಲಿ ಅಷ್ಟಮಿಯಲ್ಲಿ ಕೂಡ ಇತ್ತು. ಮತ್ತು ಇಲ್ಲಿ ಎಂತ ನಾವು ಹೋಗಿದ್ವಿಯಲ್ಲ ವೀರಾಂಜನೇಯ ಫ್ರೆಂಡ್ಸ್ ಕಬಕ ಆಟ ಆಡಲಿಕ್ಕೆಲ್ಲ ಹೋಗಿದ್ವಿಯಲ್ಲ, ಆಟ ಆಡಲಿಲ್ಲ, ಅಲ್ಲಿ ಸೆತ್ತು ಊಟ. ಅದು ಬೆಳ್ತಿಗೆದಲ್ಲ, ನನಗೆ ಬೆಳ್ತಿಗೆ ಅಕ್ಕಿ ಅಂದರೆ ಇಷ್ಟ. ಅದಕ್ಕೆ ಒಂದು ಸಲ ಸ್ವಲ್ಪ ತಿನ್ನು ಅಂತ ಹೇಳಿ, ಊಟ ಮಾಡು ಅಂತ ಹೇಳಿ ಸ್ವಲ್ಪ ಊಟ ಮಾಡಿದೆ ಅಷ್ಟೇ. ಈಸ್ ಮೈ ಹಸ್ಬೆಂಡ್. ಹಾಂ ಎಸ್ ಗೈಸ್, ಆಯಿತು, ಹುಲ್ಲೆಲ್ಲ ಆಗಿದೆ. ಸೊ ಇನ್ನು ತಗೊಂಡೋಗ್ಲಿಕ್ಕೆ ಉಂಟು, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಮೂಡೆ ಕಟ್ಟೋದು, ಬಾಯ್. ಮೂಡೆ ಕಟ್ಟಲಿಕ್ಕೆ ರೆಡಿ ಮಾಡ್ತಿದ್ದಾರೆ. ಮೂಜಿ ಸೇರು 3 kg ಅಕ್ಕಿ ಹಾಕಿದ್ದಾರೆ. ಫಸ್ಟಿಗೆ ಬಾಳೆ ಎಲೆ ತೆಕೊಂಡು ಅದನ್ನು ಬಾಡಿಸ್ಬೇಕು ನೋಡಿ. ಬಾಡಿಸುದು ಅಂತ ಹೇಳಿದ್ರೆ ಬೆಂಕಿ ಮೇಲೆ ಈಗ ಎಲೆಯನ್ನು ಇಟ್ಟರೆ ಈ ಕಲರ್ ಆಗುತ್ತೆ ನೋಡಿ, ಇಲ್ಲಿದ್ರೆ ಹಸಿರಿರ್ತದೆ. ಇದು ಬಾಡಿದ ಎಲೆ, ಹೀಗೆ ಮಾಡೋದ್ರಿಂದ ಹರಿಯುವುದಿಲ್ಲ ಅಂತ ಅರ್ಥ. ಮತ್ತೆ ಎಂತ ಅದರಲ್ಲಿ ಕಟ್ಟೋದು ನೋಡಿ. ಇದು ಯಾವ್ದು ಗೊತ್ತಾಯ್ತಾ, ಕಟ್ಟೋದು ಯಾವ್ದು ಗೊತ್ತುಂಟಾ? ಇದುಂಟಲ್ಲ, ಇದನ್ನ ತೆಗೆದು ಹಗ್ಗ ಮಾಡುದು ನೋಡಿ. ಓ, ಇವರು ಸಹ ಜಾಯಿನ್ ಆದ್ರು. ಅಂಚನ ಕಟ್ಟನೆ. ಹಲಸಿನ ಎಲೆ ಆದರೆ ಕಷ್ಟ, ಇದು ಸ್ವಲ್ಪ ಈಸಿ. ಮತ್ತೆ ಇದಕ್ಕೆ ರುಬ್ಬಿದ ಹಿಟ್ಟು ಹಾಕಿ ಮತ್ತೆ ವಾಪಸ್ ಕಟ್ಟುದು, ಹಾಗೇನೆ ಅಷ್ಟೇ. ಗಟ್ಟಿ ಅವನಲ್ಲ, ಜಪ್ಪುಂಡು ಒಂದು ಪಂತೆರು ನೋಡಿ ಬೈಯುದು ನೋಡಿ. ಆಸ್ಪತ್ರೆದ ಟ್ಯಾಬ್ಲೆಟ್ ಅಲ್ಲಿ ತಿಕ್ಕುಣೆ ಅಡ್ಡೆಗೆ ಪೋಡತ್ತಿ ಪುತ್ತೂರು ಕೂಡ ತುಕೈ ತೊಲೆ ತುಪ್ಪಲೆ ಹೀಗೆ ನಾನು 3 4 kg 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 4 kg
ಒಂದು ಅಗಲದ ಮುಡಿ ತುಂಬ್ತದ ಚೂರು ನೆಲ್ಲಿಯಲ್ಲಿ ಇರಲಿ ఏ పొలం సిరి నడిచి కడుతుంది ಇಲ್ಲೆಲ್ಲ ರೆಡಿ ಉಂಟು. ಇಲ್ಲಿ ರುಬ್ಬಿದ ಹಿಟ್ಟು ಇನ್ನಿದಕ್ಕೆ ಹಾಕಿ ಒಂದರ್ಧ ಕರದಲ್ಲಿ ಇಡುದು ಮಾಡುದು ಇವರು. ಇದನ್ನ ಈ ರೀತಿ ಕಟ್ಟಿ ಮತ್ತೆ ಅಲ್ಲಿ ಬಿಡು ನೋಡಿ.